ಬೈಲೂರು ಪರಶುರಾಮ ಥೀಮ್ ಪಾರ್ಕ್ನ ಪ್ರತಿಮೆಯ ನೈಜತೆ ಹಾಗೂ ಗುಣಮಟ್ಟ ಪರಿಶೀಲನೆಯ ಕುರಿತು ಸೂಕ್ತ ತನಿಖೆಯಾಗಬೇಕೆಂದು ಒತ್ತಾಯಿಸಿ ಪ್ರತಿಮೆಯ ಪರಿಶುದ್ಧತೆಯ ಬಗ್ಗೆ ಅನುಮಾನವಿರುವ ಸಮಾನ ಮನಸ್ಕರ ತಂಡವೊಂದು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದೆ. ಪ್ರಮೋದ್ ಮುತಾಲಿಕ್ ತಂಡದಲ್ಲಿ ಸಕ್ರಿಯರಾಗಿದ್ದ ದಿವ್ಯಾ ನಾಯ್ಕ್, ಚಿತ್ತರಂಜನ್ ಶೆಟ್ಟಿ ಸೇರಿದಂತೆ ಹಲವಾರು ಸದಸ್ಯರನ್ನೊಳಗೊಂಡ ತಂಡ ಥೀಮ್ ಪಾರ್ಕ್ನಲ್ಲಿ ಹೋರಾಟ ಪ್ರಾರಂಭಿಸಿದೆ. ಅವರು ಪರಶುರಾಮ ಪ್ರತಿಮೆಯ ಪರಿಶುದ್ಧತೆಯ ಬಗ್ಗೆ ವದಂತಿಗಳಿದ್ದು, ಈ ಬಗ್ಗೆ ಜನರ ಮುಂದೆ ಪರಿಶೀಲನೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಕೆಲವು ತಿಂಗಳುಗಳಿಂದ ಥೀಮ್ ಪಾರ್ಕ್ ಅನ್ನು ಮುಚ್ಚಲಾಗಿರುವ ಕಾರಣ ಗೋಮಾಳ ಭೂಮಿಯಲ್ಲಿ ಥೀಮ್ ಪಾರ್ಕ್ ನಿರ್ಮಾಣವಾಗಿರುವ ಕುರಿತು ಪಾರ್ಕ್ ಆವರಣದಲ್ಲಿ ಪರವಾನಗಿ ಪಡೆಯದೆ ಕಾರ್ಯಾಚರಿಸುತ್ತಿರುವ ಹೋಟೆಲ್, ಥೀಮ್ ಪಾರ್ಕ್ ಉದ್ಘಾಟನೆಯ ಸಂದರ್ಭ ಹಣ ದುರುಪಯೋಗ ಕುರಿತಂತೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ತಂಡ ಬೇಡಿಕೆ ಇಟ್ಟಿದೆ. ಈ ಸಂಬಂಧ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಸರ್, ಅಲ್ಲಿ ಈಗ ಜನರಲ್ ಆಗಿ ಕಾರ್ಕಳ ಜನರಿಗೆ ಅಂತಲ್ಲ, ಇಲ್ಲಿ ಪರಶುರಾಮನಿಗೆ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಮಾಡಿದ ಜಾಗದ ಪ್ರಾಬ್ಲಮ್ ಆಗಿದೆ. ಮಾಡಿರೋ ಜಾಗದಲ್ಲಿ ಯಾಕಂದ್ರೆ ಡಿಸಿ ಇಂದ ಇನ್ನೂ ಕೆಳಗಡೆ ಯಾವ ಡಿಪಾರ್ಟ್ಮೆಂಟ್ಗೂ ಇದು ಹ್ಯಾಂಡ್ ಓವರ್ ಆಗಿಲ್ಲ, ಟೂರಿಸಂಗೆ ಆಗಿಲ್ಲ. ಸಬ್ ಕಾಂಟ್ರಾಕ್ಟ್ ಈಗ ಕಾಂಟ್ರಾಕ್ಟ್ ಯಾರಿಗೆ ನಿರ್ಮಿತಿ ಕೇಂದ್ರಕ್ಕೆ ಮಾಡಿದಾರೆ ಅದು ರಿವೋಕ್ ಆಗಿದೆ. ಯಾಕಂದ್ರೆ ಗೋಮಾಳ ಇದು ಜಾಗ ಕೊಡಂಗಿಲ್ಲ ಅಂತ CS ಇಂದಾನೇ ಬಂದಿದೆ, ಮೇನ್ ವಿಧಾನಸೌಧದಿಂದ ಬಂದಿರೋ ಲೆಟರ್. ಇದು ಎಲ್ಲ ಇದ್ದು ನೀವು ಬಂದು ಇಲ್ಲಿ ಮಾಡಂಗಿಲ್ಲ ಅಂತ ಅಂದ್ರೆ ನಮ್ಗೆ ಜೆನ್ವಿನ್ ಆಗಿ ಲೆಟರ್ ಕೊಡಿ ಸರ್. ಯಾವ್ಯಾವ ಕ್ಲಾಸ್ ಅಂಡರ್ ನಾವ್ ಇದನ್ನ ಮಾಡಬಾರ್ದು ಅಂಡ್ ಯಾವ್ಯಾವ ಕ್ಲಾಸ್ ಅಂಡರ್ ಇಷ್ಟೆಲ್ಲ NOCs ಇಲ್ಲದೆ ಇದೆಲ್ಲ ಇದ್ದೂನು ರಿಜೆಕ್ಷನ್ಸ್ ಇದ್ದೂನು ಅವ್ರಿಗೆ ಒಂದು ದಿವಸ ಮಾಡಕ್ಕಾದ್ರೆ ನೆಕ್ಸ್ಟ್ ಲೆವೆಲ್ ಇರ್ಬೇಕು ನಮ್ಮ ಟೆಕ್ನಾಲಜಿ. ಅದಾಗಿಲ್ಲ. ಇನ್ನೊಂದು ಬಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಇವೆ ಬಿಲ್ ಇಲ್ಲ. ಬೆಂಗಳೂರಿಂದ ಇಲ್ಲಿ ಏನೇ ಐಟಮ್ ಬರ್ಬೇಕು 50,000 ಅಬೋ 49,999 ರೂಪಾಯಿ ಅಬೋ ಏನಿದ್ರು ಇವೆ ಬಿಲ್ ಜನರೇಟ್ ಆಗ್ಬೇಕು. 2,03,00,000 ವೆಚ್ಚವಾಗಿರೋ ಮೂರ್ತಿ ಬೆಂಗಳೂರಿಂದ ಇಲ್ಲಿ ಬರುತ್ತೆ, ಒಂದು ಇವೆ ಬಿಲ್ ಇಲ್ಲ.